ನಿನ್ನೆ ಈ ದೇಶಕ್ಕೆ ಒಂದು ಆಘಾತಕಾರಿ ಸುದ್ದಿ ನಮಗೆಲ್ಲ ತಿಳಿದಿದೆ. ಈ ದೇಶದ 3 ಸೇನೆಗಳ ಮುಖ್ಯಸ್ಥರಾಗಿರುವಂಥ ಜನರಲ್ ಬಿಪಿನ್ ರಾವತ್ ಆಕಸ್ಮಿಕ ಅಗಲಿದ್ದು ನಮಗೆಲ್ಲ ಇವತ್ತು ದುಃಖಕರವಾದಂಥ ವಿಷಯ ಸಂದರ್ಭದಲ್ಲಿ ಈ ದೇಶ ಒಂದಷ್ಟು ದುಃಖದಾಯದ ವಾತಾವರಣದಲ್ಲಿದೆ. ಇವತ್ತಿನ ಅವರಿಗೆ ನುಡಿನಮನ ಹಾಗೂ ಪುಷ್ಪದಲ್ಲಿ ಹಾಗೂ ಶ್ರದ್ಧಾಂಜಲಿ ಸಭೆಯನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠೆಯಿಂದ ನಾವು ಆಯೋಜಿಸಿದ್ದೇವೆ. ಇವತ್ತಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂದು ನಮ್ಮ ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿ ಯಾತ್ರೆ ಸಭೆಯಲ್ಲಿ ಗೌರವ ಉಪಸ್ಥಿತಿದ್ದಾರೆ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಅದೇ ರೀತಿ ಹಿರಿಯರಾದಂಥ ಚಂದ್ರ ಸುಳ್ಳಾಲ್, ಚಂದ್ರಶೇಖರ್ ಉಚ್ಚಿಲಿದ್ದಾರೆ, ಧನಲಕ್ಷ್ಮಿ ಗಟ್ಟಿದ್ದಾರೆ, ನಮ್ಮ ವಸುದೇವ್ ಮಾಸ್ಟರ್ ಇದ್ದಾರೆ, ದಯಾನಂದ ತಕ್ಕೊಟ್ಟಿದ್ದಾರೆ, ಮಾಧವ ಉಳ್ಳಾಲ್ ಬಯಲಿದ್ದಾರೆ, ಅದೇ ರೀತಿ ಫೋಟೋಗ್ರಾಫಿ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯಕಾರಿ ಎಲ್ಲ ಸದಸ್ಯರು ಬಂಧುಗಳಿದ್ದಾರೆ, ಉಳ್ಳಾಲ ನಗರಸಭೆಯ ಸದಸ್ಯರಾಗಿದ್ದಾರೆ, ರೇಷ್ಮಾ ಅವರಿದ್ದಾರೆ, ರಮೇಶ್ ಕೊಂಡಾನ ಇದ್ದಾರೆ, ದುರ್ಗಾ ಫ್ರೆಂಡ್ಸ್ ಎಲ್ಲ ನಮ್ಮ ಈ ಉಳ್ಳಾಲದ ಎಲ್ಲ ನಾಗರಿಕ ಬಂಧುಗಳು. ಈ ದೇಶದ ಒಂದಷ್ಟು ಜವಾಬ್ದಾರಿತ ನಮ್ಮೆಲ್ಲ ಕರ್ತವ್ಯ. ಈ ದೇಶಕ್ಕೆ ಇವತ್ತು ಒಂದು ಸೇನೆಯ ಮುಖ್ಯಸ್ಥರಾಗಿದ್ದುಕೊಂಡು ದೇಶದ ಭದ್ರತೆಯ ದೃಷ್ಟಿಯಿಂದ ನಮ್ಮೆಲ್ಲರನ್ನು ಕಾಪಾಡೋದು ಅಂತ ಬಿಪಿನ್ ರಾವತ್ ನಮ್ಮ ನಗಲಿರುವುದು ಭಾಳ ದುಃಖಕರವಾದಂಥ ವಿಷಯ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಗೌರವ ಉಪಸ್ಥಿತಿಯನ್ನು ನಾನು ಸ್ವಾಗತಿಸಿದ ಮುಂದಕ್ಕೆ ನಮ್ಮ ಅಧ್ಯಕ್ಷರಾದ ಜೀವನ್ ಕುಮಾರ್ ಪ್ರಾಸ್ತಾವಿಕ ನುಡಿನಮಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಸೇವಾ ಪ್ರತಿಷ್ಠಾನದ ವತಿಯಿಂದ ನಾವು ದೇಶದ ರಾಷ್ಟ್ರಚಿಂತನೆಯ ಕಾರ್ಯವನ್ನು ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮಾಡಿರುವಂಥ ಒಂದು ಸಂಸ್ಥೆಯಾಗಿದೆ. ಇವತ್ತು ದೇಶ ಬಹಳ ದುಃಖದ ವಾತಾವರಣದಲ್ಲಿ ಇದೆ. ನಿನ್ನೆ ನಡೆದಂಥ ತಮಿಳುನಾಡಿನಲ್ಲಿ ನಡೆದಂಥ ವಿಮಾನ ದುರಂತದಲ್ಲಿ ನಮ್ಮ ಭಾರತೀಯ ಸೇನೆಯ 3 ವಿಭಾಗದ CDS ಆಗಿರ್ತಕ್ಕಂಥ ಜನರಲ್ ಬಿಪಿನ್ ರಾವತ್ ರವರು, ಅವರ ಜೊತೆ ಅವರ ಮಡದಿ, ಅದರೊಟ್ಟಿಗೆ ಸೇನೆಯ ಉನ್ನತ ಅಧಿಕಾರಿಗಳು ಮತ್ತು ಸೇನೆಯ ಆ ಕಾಪ್ಟರ್ನ ಸಿಬ್ಬಂದಿಗಳು ಒಟ್ಟು ಎಲ್ಲರೂ ಕೂಡ ಬಹಳ ದುರ್ದೈವದ ಸಂಗತಿ. ಅವರೆಲ್ಲರೂ ಕೂಡ ದೇವರ ಪಾದವನ್ನು ಸೇರಿದ್ದಾರೆ. ದೇಶಕ್ಕೆ ಖಂಡಿತವಾಗಲೂ ಇದೊಂದು ತುಂಬಲಾರದ ನಷ್ಟ. ಯಾಕಂದರೆ ಬಿಪಿನ್ ರಾವತ್ ರವರು 1978ರಲ್ಲಿ ಸೇನೆಗೆ ಮುಖ್ಯಸ್ಥರಾಗಿರುತ್ತಕೊಂಡು 2016ರಲ್ಲಿ ಭಾರತೀಯ ಸೇನೆಯ ಭೂದಳದ ಮುಖ್ಯಸ್ಥರಾಗಿದ್ದರು. 2019ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಮುಖಾಂತರ 3 ಸೇನೆಗಳನ್ನು ಒಟ್ಟು ಸೇರಿಸಿ ಅದರ ದಂಡನಾಯಕರಾಗಿ CDS ಆಗಿ ಜನರಲ್ ಬಿಪಿನ್ ರಾವತ್ ರವರು ನೇಮಕೊಂಡರು. ಆ ಬಳಿಕ ನಮ್ಮ ದೇಶದ ಹಲವಾರು ಸಮಸ್ಯೆಗಳು, ಅದು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಜಮ್ಮು ಕಾಶ್ಮೀರ ಅರುಣಾಚಲ ಆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಬಂಡುಕೋರರ ಉಗ್ರಗಾಮಿಗಳ ಸಮಸ್ಯೆಯನ್ನು ಕೂಡ ಭಾಳ ಹಿಮ್ಮಟ್ಟುವಲ್ಲಿ ಅದು ಪ್ರಧಾನ ಪಾತ್ರ ಬಿಪಿನ್ ರಾವತ್ ರವರದ್ದು. ಅದೇ ರೀತಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವಂಥ ಸಂದರ್ಭದಲ್ಲಿ ಅದರ ಪ್ರಮುಖ ರೂವಾರಿಯಾಗಿರ್ತಕ್ಕಂಥವರು ಇದೇ ಬಿಪಿನ್ ರಾವತ್ ರವರು. ದೇಶದಲ್ಲಿ ಬಹಳ ಕಠಿಣ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರವನ್ನು ತಹಬಂದಿಗೆ ತೆರುವಂಥ ಕೆಲಸ, ಅಲ್ಲಿ ಸೇನೆಗೆ ಸದಾ ಕಲ್ಲು ಬಿಸಾಡುವಂಥ ಒಂದು ವಾತಾವರಣ ಇದ್ದಲ್ಲಿ ಇವತ್ತು ಶಾಂತಿಯ ವಾತಾವರಣ ಬರಬೇಕಾಗಿದ್ದರೆ ಬಿಪಿನ್ ರಾವತ್ ರವರ ಪಾತ್ರ, ಅವರ ಕಾರ್ಯ, ಅವರ ಕಾರ್ಯತಂತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಈ ಎಲ್ಲ ನೆಲೆಯಲ್ಲಿ ನಾವು ಆಲೋಚನೆ ಮಾಡಬೇಕು. ಇದು ಒಂದು ದೊಡ್ಡ ದುರಂತ, ದೇಶಕ್ಕೆ ಬಹಳ ದೊಡ್ಡ ದುರಂತ. ದೇಶದ ಭಾರತಾಂಬೆಯ ಒಬ್ಬ ಹೆಮ್ಮೆಯ ಸುಪುತ್ರ ನಮ್ಮನ್ನು ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರಲಿ. ಅದರ ಜೊತೆಗೆ ಅವರು ಮತ್ತೊಮ್ಮೆ ಈ ದೇಶದ ಪುತ್ರರಾಗಿ ಮತ್ತೊಮ್ಮೆ ಹುಟ್ಟಿ ಬರಲಿ. ಅವರ ಜೊತೆಗೆ ಅವರ ಮಡದಿ ಮತ್ತು ಅವರ ಉನ್ನತ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ದೇವರ ಪಾದವನ್ನು ಸೇರಿದ್ದಾರೆ. ಅವರಿಗೆ ಕೂಡ, ಅವರ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ. ಹಾಗೆ ಸೇನೆಗೆ ದೇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಥ ದುರ್ಘಟನೆಗಳು ನಡೆಯದಂತೆ, ಮುಂದಿನ ದಿನಗಳಲ್ಲಿ ನಡೆಯದಂತೆ ದೇವರ ರಕ್ಷಣೆ ಇರಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ನಾವು ತುರ್ತಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಫೋನ್ ಮಾಡಿದ ಕೂಡಲೇ ನಮ್ಮ ಹಿರಿಯರು ಕೂಡ ಬಹಳ ಅವರ ಕಾರ್ಯವನ್ನು ಬಿಟ್ಟು ದೇಶದ ಒಬ್ಬ ಸುಪುತ್ರನ ಆ ಶ್ರದ್ಧಾಂಜಲಿ ಸಭೆಗೆ ಎಲ್ಲರೂ ಕೂಡ ಒಟ್ಟು ಸೇರಿದ್ದಾರೆ. ಇಲ್ಲಿನ ನಮ್ಮ ಉಳ್ಳಾಲದ ದುರ್ಗಾ ಸಮಿತಿಯ ದುರ್ಗಾ ಫ್ರೆಂಡ್ಸಿನ ಪ್ರಮುಖರು, ಅದರ ಜೊತೆಗೆ ವಿದ್ಯಾರಣ್ಯದ ಪ್ರಮುಖರು, ಹಾಗೆ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಪ್ರಮುಖರು, ಹಾಗೆ ಈ ಉಳ್ಳಾಲದ ರಿಕ್ಷಾ ಚಾಲಕರ ಮಾಲಕರ ಸಂಘದವರು, ಹಾಗೆ ಉಳ್ಳಾಲ ನಗರಸಭೆ ಸದಸ್ಯರುಗಳು, ಹಾಗೆ ಹಿರಿಯರು ಎಲ್ಲರೂ ಕೂಡ ಇಲ್ಲಿ ಒಟ್ಟು ಸೇರಿಸಿಕೊಂಡು ನಾವು ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ
ಶ್ರದ್ಧಾಂಜಲಿ ಸಭೆಯನ್ನು ಮೌನ ಪ್ರಾರ್ಥನೆಯನ್ನು ಈಗ ಶುರುವಿಗೆ ಮೌನ ಪ್ರಾರ್ಥನೆ ಮಾಡುವುದರ ಮೂಲಕ ಆ ಬಳಿಕ ಪುಷ್ಪ ನಮನ ಕಾರ್ಯಕ್ರಮವನ್ನು ನಾವು ಕೂಡ ಹಮ್ಮಿಕೊಳ್ಳಿದ್ದೇವೆ. ಮೊದಲಿಗೆ 1 ನಿಮಿಷಗಳ ಮೌನ ಪ್ರಾರ್ಥನೆ ಮಾಡುವುದರ ಮೂಲಕ ಅವರ ಜೊತೆಗೆ ಅಗಲಿದಂತೆ ಎಲ್ಲ ಆತ್ಮ ಕೂಡ ಚಿರಶಾಂತಿ ಕೋರಿ 1 ನಿಮಿಷದ ಮೌನ ಪ್ರಾರ್ಥನೆ. ವಿಶೇಷವಾದ ಜನರಲ್ ಬಿಪಿನ್ ರಾವತ್ಲ ಅರ್ನ ಶ್ರೀಮತಿಲ ಐತ ಒಟ್ಟಿಗೆ 11 ಜನ ವಿಶೇಷ ಮೇಜರ್ ಆದಿಪ್ಪು ಜನರಲ್ ಆದಿಪ್ಪು ಬೇತೆ ಬೇತೆ ಮ್ಯಾರಿಡ್ ನಂಚಿನ ಆ ವೀರ ಯೋಧರು ಏರ್ಲ ಎಕ್ಸ್ಪೆಕ್ಟ್ ಮನ್ಪಂದ ನಂಚಿನ ಕನಲ ಕಟ್ಟಂದ ನಂಚಿನ ಈ ಭಾರತಾಂಬೆನ ಅತ್ಯಂತ ಪ್ರೀತಿದ ಜೋಕು ಈ ದೇಶವನ್ನು ರಕ್ಷಣೆ ಮಾಡ್ತಾನೆ ಆಗಲೇ ದೇವರ ಪಾದ ಸೇರಿದರೆ ಕೂಡ ವಿಷಯ ತಿರಿಯೊಟ್ಟಿಗೆ ಇಡೀ ನಮ್ಮ ಭಾರತ ದೇಶ ದುಃಖ ಸಾಗರ ಮುರುಕದು. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅರ್ನ ಕನತ್ತೇನೆ ಈ ದೇಶಗೂ ಆರ್ಮಿ ಆದಿಪ್ಪು ನೇವಿ ಆದಿಪ್ಪು ಏರ್ವಿಂಗ್ ಆದಿಪ್ಪು ಮೂಜಕ್ಲ ಒಂದೇ ಜನರಲ್ ಮಂತದ ಜಗತ್ತಿಗೆ ಮಾದರಿ ಅವಡು ಪಂಪನ ಲೆಕ್ಕಾಚಾರಡು ಐಕೆ ಏರು ಯೋಗ್ಯ ಪಂಡದು ನಾಟಂಗೆ ಏರ್ನಲ್ಲ ವಿರೋಧ ಇಜ್ಜಂದೆ ಜನರಲ್ ಬಿಪಿನ್ ರಾವತನ ಮಂತಿದ್ದೆ ಅರ್ನ ಯೋಗ್ಯತೆ ಎತ್ತು ಪಂಡ ಅರೆ ರಾತ್ರಿ ಹೂ ಪಗೆಲು ಒಂದು ಗೊತ್ತೇ ಆತಿಜಿಗೆ ಅರೆ ಜೀವಮಾನ ರಾತ್ರಿ ಹೂ ಪಗೆಲು ಒಂದೇ ಗೊತ್ತೇ ಆತ ಏತಾ ಮಲಮಲ್ಲ ಯುದ್ಧಲೇನೆ ಎದುರಿಸ ಅರೆ ಪಾಕಿಸ್ತಾನರು ನಿರಂತರವಾದ ಸಮಸ್ಯೆ ಬಂದಾಗ ಸರ್ಜಿಕಲ್ ಸ್ಟ್ರೈಕ್ ಮನ್ಪನಾಗ ಅತ್ಯಂತ ದೃಢವಾದ ಉಂಟದು ಐನ್ ಮಂತ್ ತೋಜಾದ ನಂಚಿನಾರು ಜನರಲ್ ಬಿಪಿನ್ ರಾವತ್ ಆ ಚೀನಾ ದೇಶದಲ್ಲಿ ಗಡಿ ಭಾರತ ದೇಶದ ಗಡಿಟು ಬತ್ತು ಉಪದ್ರ ಕೊಡ್ದು ನಮ್ಮ ಸೈನಿಕರಿಗೆ ಆ ದೌರ್ಜನ್ಯ ಮನ್ಪುನಾಗ ಐಕ್ ಭಾರತಾಂಬೆನ ಆಶೀರ್ವಾದತೆ ತಂದು ಶಾಶ್ವತವಾದ ಅಕ್ಲೆ ಉಂತಾವ್ ನಂಚಿನ ಆ ಶಕ್ತಿನ ತೋಜಾದನಾರು ಬಿಪಿನ್ ರಾವತ್ ಕಾಶ್ಮೀರೋಡು ಮೊರನೆ 300 ಆರ್ಟಿಕಲ್ ರದ್ದಾಪನ ಪಡ್ತರು ಇಡೀ ರಕ್ತದ ಕ್ರಾಂತಿ ಆಪನು ಪಣ್ಣಗ ಧೈರ್ಯ ಕೊಡ್ದು ಇಡೀ ಒಂಜಿ ಪ್ರತಿಭಟನೆ ಆವಂದಿಲಕ ತೂತನಾರು ಬಿಪಿನ್ ರಾವತ್ ಈ ದೇಶದ ಇಡೀ ನಮ್ಮ ಸೇನೆ ಆ ಮೂಜಿಲಾದಿಪ್ಪು ಐಕ ಅತ್ಯಂತ ಜರೂರಿ ಇತ್ತು ನಂಚಿನ ಇತ್ತದ ಜಗತ್ತು ಪ್ರಸಿದ್ಧ ಆ ಆಯುಧಗಳನ್ನು ಕೊಂಡತ್ತದೆ ಆಗಲೇ ಧೈರ್ಯ ಕೊಡ್ತನಾರು ನಮ್ಮ ಬಿಪಿನ್ ರಾವತ್ ಆ ಸೇನೆಗೆ ಎಂಚೆಂಚಿನ ವಿಶೇಷವಾದ ಸೌಲಭ್ಯ ಬೋರ್ಡು ನರೇಂದ್ರ ಮೋದಿ ಜಿಲ್ಲೆಯ ರಾಜನಾಥ್ ಸಿಂಗ್ ನೇರವಾದ ಪಾತ್ರ ಐಕಂದೇ ವಿಶೇಷವಾದ ಅನುದಾನದ ಇದು ಐಕೆ ಜಗತ್ತಿಗೆ ನಮ್ಮ ಸೇನೆ ಅತ್ಯಂತ ಪ್ರಬಲವಾದ ಇಪ್ಪಡು ಪಂಡದು ತೋಜಾದು ಕೊಡ್ತನಾರು ಬಿಪಿನ್ ರಾವತ್ ಈ ದೇಶದ ಸೇನೆದಾಗಲಿ ಏರ್ಲ ಕಣಗಟ್ಟದಿಪ್ಪಾರು ನಮಲ ಕಣಗಟ್ಟದಿಪ್ಪಾರು ಆಡ ಕೋಡೆ ಆ 16:45 ಬತ್ತನಂಚಿನ ನ್ಯೂಸ್ ಪಿರಲ ಬದುಕುವರು ಅನ್ನೋದು ಕೋಟ್ಯಾಂತರ ಜನ ಪ್ರಾರ್ಥನೆ ಮಂತ್ರ ನನ್ನಲ್ಲ ಅರ್ನ ಜೀವನ ಒರಿಪೇರೆ ಆತಿಜಿ ಒರಿ ರಾಜೇಂದರ್ ಸಿಂಗ್ ಪಂಬುನಾರೆ ಜೀವನ್ ಮರನ ಹೋರಾಟರು ಆರೆ ಒರಿಯಾಡು ಅರೆಗೆ ಅರ್ನ ಜುವ ಒರಿಯಾಡು ನೆಕ್ಲೆ ಈ ದೇಶಕ್ಕೂ ಬರೋದು ಪ್ರಾಣ ತ್ಯಾಗ ಮಂತೆ ನಕ್ಲಿಗೆ ಈ ದೇಶದ ಭಾರತಾಂಬೆನ ಮಡಿಲ್ದೆ ಪಿರೋರ ಪುಟ್ಟದ ಬರಡು ಅರ್ನ ಧೈರ್ಯ ಅರ್ನ ಶಿಸ್ತು ಅರ್ನ ಕ್ಷಮತೆ ಆರು ಮಂತ್ರಿನಂಚಿನ ಹೋರಾಟ ಆರು ಕೊರ್ತನಂಚಿನ ತ್ಯಾಗ ನೀನು ಮಾತ ನಮ್ಮ ಮರಪೇರ ಸಾಧ್ಯಜ್ಜಿ ಜನರಲ್ ಬಿಪಿನ್ ರಾವತ್ನಂಚಿನ ಒಂಜಿ ಮಿಲಿಟರಿದ ಜನರಲ್ ನಾನು ಪಡೆಯರ ಸಾಧ್ಯ ಇಜ್ಜಿ ಪಂಡದು ಕೋಡಿದ ಬಕ್ಕ ನಿರಂತರವಾದ TV ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರ್ ಬರ್ನಾಗ ತೂನಾಗ ಏರೆಗ್ಲ ಕನನೀರು ಬರೋಡು ಆಂಡ ಅಕ್ಲೆನ ಅಂತ್ಯ ಸಂಸ್ಕಾರ ಎಲ್ಲ ಡೆಲ್ಲಿ ಡಾಪನೊಂದು ವಿಶೇಷವಾದ 5 ದಿನದ ಮಟ್ಟಿಗೆ ವಿಶೇಷವಾದ ಇಡೀ ನಮ್ಮ ದೇಶನೇ ಅಕ್ಲೆಗೆ ಶ್ರದ್ಧಾಂಜಲಿ ಕೊರ್ಪುನಂಚಿನ ವ್ಯವಸ್ಥೆಯನ್ನು ಮಂತಿದ್ದೇವೆ ನಮ್ಮ ಮಾತಾ ಈತೆ ಪ್ರಾರ್ಥನೆ ಮನ್ಪೊಲಿ ನಮ್ಮ 5 ಹೆಚ್ಚ ನಮರ್ದಲ್ಲ ಸಾಧ್ಯ ಹೆಚ್ಚಿ ತೀರು ಪೋಯಿನಂಚಿನ ಅಕ್ಲೆಗೆ ದೇವರು ಸದ್ಗತಿಗೆ ಹೊರಡು ಅಕ್ಲೆನ ಕುಟುಂಬದ ಅಕ್ಲೆಗೆ ಅಕ್ಲೆ ಒಟ್ಟಿಗೆ ಇತ್ತನಂಚಿನ ಫ್ರೆಂಡ್ಸ್ನ ಅಕ್ಲೆಗೆ ಅಕ್ಲೆನ ಇಡೀ ಸೇನೆದ ಅಕ್ಲೆಗೆ ಆ ದುಃಖವನ್ನು ಸಹಿಸೋನಂಚಿನ ಶಕ್ತಿನ ಪರಮಾತ್ಮೆ ಕೊರಡು ಬಂದದು ದೇವರ ಪ್ರಾರ್ಥನೆ ಮಂತ್ರಿ ಈ ಕಾರ್ಯಕ್ರಮ ಮಂತ್ರದ ನಂಚಿನ ಭಗತ್ ಸಿಂಗ್ ಪ್ರತಿಷ್ಠಾನದ ಅಕ್ಲೆಗಳ ವಿಶೇಷವಾದ ಅಭಿನಂದನೆ ಕೊಟ್ಟು ಎನ್ನ ಪಾತ್ರವಂತಾರೆ. ಜೈ ಹಿಂದ್ ಜೈ ಕರ್ನಾಟಕ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇವತ್ತು ದೇಶದ ಅತಿ ಉನ್ನತ ಸ್ಥಾನದಲ್ಲಿರುವಂತಹ ಸೇನಾನಿ ಜನರಲ್ ಬಿಪಿನ್ ರಾವತ್ ಅವರು ನಿನ್ನೆಯ ಹೆಲಿಕಾಪ್ಟರ್ ಅವಘಡದಲ್ಲಿ ಅವರ ಧರ್ಮಪತ್ನಿಯ ಒಟ್ಟಿಗೆ 13 ಜನ ಸೇನಾ ಪ್ರಮುಖರನ್ನು ನಾವು ಈ ದೇಶ ಕಳ್ಕೊಂಡಿದ್ದೀವಿ. ದೇಶದ 3 ರಕ್ಷಣಾ ವಿಭಾಗದಲ್ಲಿ ಪ್ರಮುಖರಾಗಿ
ದೇಶದ ಸೇನೆಗೆ ಅವರ ರಕ್ಷಣೆಗೆ ಏನೆಲ್ಲ ಬೇಕು ಅದನ್ನು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮನವೊಲಿಸಿಕೊಂಡು ಅದನ್ನೆಲ್ಲ ಮಾಡಿಕೊಟ್ಟಂತಹ ಕೀರ್ತಿ ರಾವತ್ರವರಿಗೆ ಸೇರ್ತದೆ. ಇವತ್ತು 100ಕ್ಕೆ 100 ಹೇಳೋದಾದರೆ ಇಡೀ ದೇಶ ಬಡವಾಯಿತಂತ ಹೇಳ್ಬೋದು. ಒಬ್ಬ ಅತಿ ಅಗ್ರಗಣ್ಯ ನಾಯಕ, ಅಷ್ಟೇ ಒಬ್ಬ ಸೌಮ್ಯವಾದಿ ಆಗಿಕೊಂಡು ಎಲ್ಲರ ಸೇನಾನಿಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿಕೊಂಡು ಈ ದೇಶದ ಏನು ಉಗ್ರಗಾಮಿಗಳಿಗೆ ಸಿಂಹ ಸ್ವಪ್ನವಾಗಿದೆ. ದೇಶದಲ್ಲಿ ಯಾವ ಕಡೆಯಲ್ಲಿ ಯಾವುದೇ ಗಲಭೆ ಆದರೂ ಅದನ್ನು ಅವರ ಸೇನಾನಿಗಳ ಮುಖಾಂತರ ನಿಗ್ರಹಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿರುವಂತಹ ಒಬ್ಬ ವೀರ ಸೇನಾನಿ ಮರಣವನ್ನಪ್ಪಿದ್ದಾರೆ. ಇಡೀ ದೇಶದ ಜನರು ಇವತ್ತು ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಇಡೀ ದೇಶದ ಜನರಿಗೆ ಆ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಪರಮಾತ್ಮನು ಕೊಡಲಿ. ಈ ದೇಶಕ್ಕೆ ಇನ್ನೂ ಹಲವಾರು ಬಿಪಿನ್ ರಾವ್ರಂತಹ ಸೇನಾನಿಗಳು ಹುಟ್ಟಿ ಬರಲಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಂಡು ಬಂದು ಇವತ್ತು ಈ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದ ಸೇನೆಯ ಮುಖ್ಯಸ್ಥರಾಗಿದ್ದುಕೊಂಡು 3 ಸೇನೆಗಳ ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ದೇಶಕ್ಕೆ ಒಬ್ಬ ಸಮರ್ಥವಾಗಿರ್ತಕ್ಕಂಥ ಒಬ್ಬ ನಾಯಕನಾಗಿ ಮೆರೆದಿರ್ತಕ್ಕಂಥ ಜನರಲ್ ಬಿಪಿನ್ ರಾವತ್ ಅವರು ನಿನ್ನೆಯ ದಿನ ಅವರು ದೇವರ ಪಾದವನ್ನು ಸೇರಿದ್ದಾರೆ. ಎಲ್ಲ ಇವತ್ತು ನಮ್ಮ ಸೇನೆಯ ಮುಖ್ಯಸ್ಥರಲ್ಲಿ ಮಾತಾಡಿಕೊಂಡು ಈ ಸೇನೆಯ 3 ವಿಭಾಗಕ್ಕೆ ಅವರನ್ನು ನಿಯುಕ್ತಿಗೊಳಿಸಿ ಈ ದೇಶವನ್ನು ರಕ್ಷಣೆ ಮಾಡುವಲ್ಲಿ ಸಮರ್ಥ ನಾಯಕನಾಗಿ ನಮ್ಮ ನರೇಂದ್ರ ಮೋದಿಯವರವರ ನೇಮಿಸಿಕೊಂಡು ಈಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಇರ್ಬೋದು, ಚೀನಾ ಇರ್ಬೋದು, ಗಡಿ ಪ್ರದೇಶದಲ್ಲಿ ನಮಗೆ ಬಹಳಷ್ಟು ತೊಂದರೆ ಆದಂಥ ಆ ಸಂದರ್ಭದಲ್ಲಿ ಸಮರ್ಥವಾಗಿ ಸೇನೆಯನ್ನು ಸಂಘಟನೆಯನ್ನು ಮಾಡಿಕೊಂಡು ಆ ಸೇನೆಗೆ ಒಂದು ಧೈರ್ಯ ತುಂಬುವಂಥ ಕಾರ್ಯಗಳನ್ನು ಇವತ್ತು ಮಾಡಿರ್ತಕ್ಕಂಥ ಇವತ್ತು ಜನರಲ್ ಬಿಪಿನ್ ರಾವತ್ರವರು ನಮ್ಮ ದೇವರ ಪಾದವನ್ನು ಸೇರಿದ್ದಾರೆ. ಅವರೊಟ್ಟಿಗೆ 13 ಜನ ಕೂಡ ದೇವರ ಪಾದ ಸೇರಿದ್ದಾರೆ. ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲೂ ಇವತ್ತು ನಮ್ಮ ಭಗತ್ ಸಿಂಗ್ ಪ್ರತಿಷ್ಠಾನ ಇವತ್ತು ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಇಂಥ ಒಂದು ದೇಶಭಕ್ತ, ಒಂದು ದೇಶದ ಸೇನಾನಿ, ನಮ್ಮನ್ನೆಲ್ಲ ಕಾಯುವಂಥ ಬಿಪಿನ್ ರಾವತ್ರವರಿಗೆ ಎಲ್ಲರ ಒಂದು ನುಡಿನ ಮಾಡಿದೊಟ್ಟಿಗೆ ಅವರಿಗೆ ಆ ದೇವರು ಅವರಿಗೆ ಆ ಒಂದು ಸದ್ಗತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆತ್ಮೀಯರೇ, ಹುಟ್ಟು ಉಚಿತ, ಸಾವು ಖಚಿತ, ಅವೆರಡರ ಮಧ್ಯೆ ಮಾಡಿದಂತಹ ಸಾಧನೆ ಶಾಶ್ವತ ಎಂಬಂತೆ ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲ ಇಡೀ ದಿವಸ ನಮ್ಮ ಸ್ವಂತ ಕೆಲಸಗಳ ಜೊತೆಗೆ ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತೇವೆ. ಆದರೆ ಯಾವುದೇ ಉರಿ ಬಿಸಿಲಿರಲಿ, ಚಳಿ ಇರಲಿ, -ಡಿಗ್ರಿಯಲ್ಲಿ ಕೂಡ ನಮ್ಮನ್ನು ದೇಶ ಕಾಯುವಂಥ ಇಂಥ ಒಂದು ದಂಡನಾಯಕನ ಸಾರಥ್ಯದಲ್ಲಿ ನಮ್ಮ ದೇಶ ಇವತ್ತು ಸುಭಿಕ್ಷವಾಗಿದೆ. ಉರಿ ಸರ್ಜಿಕಲ್ ಸ್ಟ್ರೈಕಲ್ಲಿ ಬಹುಶಃ ವಿಶೇಷವಾದಂತಹ ಪಾತ್ರವನ್ನು ಜನರಲ್ ಬಿಪಿನ್ ರಾವತ್ ಅವರ ನೇತೃತ್ವದಲ್ಲಿ ನಮ್ಮ ಸೈನ್ಯ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಇವತ್ತು ಭಗತ್ ಸಿಂಗ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ದೇಶ ಪ್ರೇಮವನ್ನು ತೋರಿಸಿದಾರೋ ಅದೇ ರೀತಿ ಇವತ್ತು ಭಗತ್ ಸಿಂಗಿನ ಎಲ್ಲ ನನ್ನ ಯುವಕ ಮಿತ್ರರು ಕೂಡ ಉದ್ದೇಶಪೂರ್ವಕವಾಗಿ ಇಂಥ ಉರಿ ಬಿಸಿಲಿನಲ್ಲಿ ಇದ್ಕೊಂಡು ಸ್ವಲ್ಪ ಹೊತ್ತಾದರೂ ದೇಶ ಪ್ರೇಮದ ಬಗ್ಗೆ ಆ ಕಾಳಜಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಹುಶಃ 10 ನಿಮಿಷದ ಉರಿ ಬಿಸಿಲನ್ನು ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ತನ್ನೆಲ್ಲ ಸಮಸ್ಯೆಗಳನ್ನು ಬದಿಗಿಟ್ಟು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಅದೆಷ್ಟು ವೀರ ಯೋಧರಿಗೆ ಕೂಡ ನಮನವನ್ನು ಸಲ್ಲಿಸುತ್ತಾ ಜನರಲ್ ಬಿಪಿನ್ ರಾವತ್ ಅವರ ಒಂದು ಅಕಾಲಿಕ ಸಾವು ಬಹುಶಃ ಇಡೀ ದೇಶಕ್ಕೆ ಒಂದು ಕಗ್ಗತ್ತಲೆಯನ್ನು ಕೊಟ್ಟಿದೆ. ಮತ್ತೆ ಈ ದೇಶದಲ್ಲಿ ಹುಟ್ಟಿ ಬಂದು ಒಬ್ಬ ವೀರ ಯೋಧನಾಗಿ ಈ ದೇಶವನ್ನು ರಕ್ಷಣೆ ಮಾಡುವಂತಹ ಕರ್ತವ್ಯ ನಮ್ಮೆಲ್ಲರದು ಕೂಡ ಆಗಿದೆ ಅಂತ ಹೇಳ್ತಾ, ವಿಶೇಷವಾಗಿ ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ
ಭಗತ್ ಸಿಂಗ್ ತಂಡದವರಿಗೆ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ಸದ್ಗತಿ ದೊರೆಯಲಿ, ಅವರ ಕುಟುಂಬ ಮತ್ತು ಅವರ ಜೊತೆ ಇರುವಂಥ ಎಲ್ಲ ಯೋಧರಿಗೆ ಕೂಡ ಭಗವಂತ ಸದಾ ಸದ್ಗತಿಯನ್ನು ಪ್ರಾಪ್ತಿ ಮಾಡಲಿ. ಉಳಿದಂಥ ಎಲ್ಲ ಯೋಧರಿಗೆ ಕೂಡ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಎಂಬುದನ್ನು ಪ್ರಾರ್ಥಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. बोलो भारत माता की जय, बोलो भारत माता की जय, बोलो भारत माता की जय. ಜನರಲ್ ಬಿಪಿನ್ ರಾವತ್ನ ಆತ್ಮಕ್ಕೆ ಚಿರಶಾಂತಿ ಕೋರ್ದು ಆರು ಅನವರ ಈ ದೇಶದ ಮನ್ನಡು ಪುಟ್ಟದ ಬರಡು ಬಂದು ದೇವರ ಪ್ರಾರ್ಥನೆ ಮಂತಂದು ಅದಕ್ಕೆ ಎಂಕ್ಲು ಭಾವಪೂರ್ಣವಾದ ಪುಷ್ಪ ನಮನ ನನ್ನ ಭಾವಚಿತ್ರಕ್ಕೆ ಅರ್ಪಣೆ ಅಂತಂದಿಲ್ಲ.